विश्वास कमजोर हो
ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವಂತೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯನಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟದ ಕೊನೆಯ ಕಾರ್ಯಕ್ರಮ ಸಮಾರೋಪ ಸಮಾರಂಭ. ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮದೇ ಸಂಸ್ಥೆಯ ಮಾಜಿ ಸಂಚಾಲಕರಾದಂತಹ ಬಾಬಂಗಿರ ಸರ್ ಕೂಡ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ. ಅವರನ್ನು ನಾನು ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಮ್ಮ ಶಿಕ್ಷಕರು ಹೂಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮದೇ ಸಂಸ್ಥೆಯ ನಿವೃತ್ತ ಅಧ್ಯಾಪಕರು ನರಸಿಂಹಕಲ್ಲು ಮುಖ್ಯ ಗುರುಗಳಾಗಿದ್ದಂತಹ ನರಸಿಂಹಕಲ್ಲು ಸರ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ನಿವೃತ್ತ ಲೋಕನಾಥ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಭಾರತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ನಮ್ಮೊಡನಿದ್ದು ತುಂಬ ಹೃದಯದ ಧನ್ಯವಾದ ಸ್ವಾಗತವನ್ನು ಅವರಿಗೆ ಕೋರುತ್ತಿದ್ದೇನೆ. ಅನುದಾನಿತ ಉಚ್ಚಿಲ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕ ಮೋಹನ್ ದಾಸ್ ಸರ್ ಕೂಡ ನಮ್ಮೊಡನಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತಿಸುತ್ತಿದ್ದೇವೆ. ನಮ್ಮದೇ ಸಂಸ್ಥೆಯ ಮಗುವಿನ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಪ್ರಸಾದರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಿಯರಾದಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಸದಾ ಕೋಚಿಂಗನ್ನು ನಡೆಸ್ತಿರುವಂತಹ ಸಾಜಿದುಳ್ಳಲ್ರವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದ ಎಲ್ಲ ಶಾಲೆಗಳ ಪ್ರೌಢ ಶಾಲೆಗಳ ಹಾಗೂ ಪ್ರಾಥಮಿಕ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ಟೀಮ್ ಲೀಡರ್ಸ್ ಯಾರು ಇಲ್ಲಿ ಬಂದು ಸೇರಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ, ಅವರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ 3 ಸಂಸ್ಥೆಯ ಶಿಕ್ಷಕೇತರ ಬಂಧುಗಳನ್ನು ಕೂಡ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಮಾಧ್ಯಮ ಮಿತ್ರರನ್ನು, ಅದೇ ರೀತಿ ಸೌಂಡ್ ಸಿಸ್ಟಮ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತವನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅದೇ ರೀತಿ ಈಗ ಅದರ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಭಾರತೀ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಇದರ ಜಂಟಿ ಆಶ್ರಯದಲ್ಲಿ ನಡೆದಂತಹ ಹ್ಯಾಂಡ್ಬಾಲ್ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿ ಈಗ ನಾವಿದ್ದೇವೆ. ಈ ವೇದಿಕೆಯಲ್ಲಿರುವಂತಹ ಈ ಸಂಸ್ಥೆಯ ಮಾಜಿ ಸಂಚಾಲಕರು, ಅದೇ ರೀತಿ ನಿಕಟಪೂರ್ವ ಮುಖ್ಯೋಪಾಧ್ಯಾಯರು, ಈಗ ಮುಖ್ಯೋಪಾಧ್ಯಾಯರಾಗಿರುವಂತಹ ಎಲ್ಲ ವಿಭಾಗಗಳ ಮುಖ್ಯೋಪಾಧ್ಯಾಯರು, ಇವರ ಸನ್ಮುಖದಲ್ಲಿ ಅದೇ ರೀತಿ ಎಲ್ಲ ವಿಜೇತರಾದಂಥ ವಿದ್ಯಾರ್ಥಿಗಳ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸನ್ಮುಖದಲ್ಲಿ ಹಿರಿಯರಾದಂಥ ಲೋಕನಾಥ್ ರೈ ಅವರಿಗೆ ಸನ್ಮಾನವನ್ನು ಇಟ್ಕೊಳ್ಬೇಕು ಎಂಬುದಾಗಿ ಎಲ್ಲರ ಬೇಡಿಕೆಯ ಮೇರೆಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾರತಿ ಅಥವಾ ಭಾರತ್ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರ ಕೋರಿಕೆಯ ಮೇರೆಗೆ ಹಿರಿಯರು, ಮಾರ್ಗದರ್ಶಕರು, ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯನ್ನು ಗೈದಂತಹ ಅನುಭವಿ ದೈಹಿಕ ಶಿಕ್ಷಣ ಶಿಕ್ಷಕರು
ಆದಂತಹ ಲೋಕನಾಥ್ ರೈ ಇವರು ಮದನಿ ಪ್ರೌಢಶಾಲೆಯಲ್ಲಿ ಮದನಿ ಪದವಿ ಪೂರ್ವ ಕಾಲೇಜಲ್ಲಿ ದೈಹಿಕ ಶಿಕ್ಷಕರಾಗಿ ದುಡಿದು ರಾಷ್ಟ್ರ ಮಟ್ಟದ ಹಲವಾರು ವಿದ್ಯಾರ್ಥಿಗಳನ್ನು ತನ್ನ ಶಿಕ್ಷಣ ಸಂಸ್ಥೆಯಲ್ಲಿ ರೂಪುಗೊಳಿಸಿ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಿದಂತಹ ಕೀರ್ತಿ ಅವರದ್ದು. ಮಾತ್ರವಲ್ಲ, ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದೈಹಿಕ ಶಿಕ್ಷಕರಿಗೆ ಒಬ್ಬರು ಮಾರ್ಗದರ್ಶಕರಾಗಿ ಅನುಭವಿ ದೈಹಿಕ ಶಿಕ್ಷಕರು ಎಂಬುದನ್ನು ಹೇಳಲಿಕ್ಕೆ ಸಂತೋಷಪಟ್ಟಿದೆ. ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕು ಕೇಳಿಕೊಂಡಾಗ ಅವರು ಸಂತೋಷದಲ್ಲಿ ಒಪ್ಪಿಕೊಂಡು ಎಲ್ಲ ಸನ್ಮುಖದಲ್ಲಿ ಅವರನ್ನು ಸನ್ಮಾನಿಸಬೇಕು ಎಂಬುದಾಗಿ ಈ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ಉಳ್ಳಾಲ ವಲಯದೆಲ್ಲ ದೈಹಿಕ ಶಿಕ್ಷಕರು ಮತ್ತು ಈ ವಿದ್ಯಾಸಂಸ್ಥೆಯ ಆಶಯವನ್ನು ಈಗ ನಾವು ಮುಂದಿಡ್ತಿದ್ದೇವೆ. ಅವರಿಗೆ ನಮ್ಮ ಈ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಎಲ್ಲ ಅತಿಥಿಗಳು ಅವರಿಗೆ ಸನ್ಮಾನವನ್ನು ನೀಡಬೇಕಾ ಎಂಬುದಾಗಿ ವಿನಂತಿಸ್ತಾ ಇದ್ದೇನೆ. ಕೂಡ ಒಂದು ಸಣ್ಣ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಈಗ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಬಾಬು ಬಂಗೇರ ಸರ್ ಅವರಿಂದ ಹಿತನುಡಿ. ಇದು ಭಾಷಣದ ಸಮಯ ಅಲ್ಲ, ಆದರೂ ಈ ಸಂಸ್ಥೆಯವರು ಹಲವಾರು ಕ್ರೀಡಾಕೂಟಗಳನ್ನು ಇಲ್ಲಿ ಸಂಘಟಿಸಿದ್ದಾರೆ. ನಾನು 1982ರಲ್ಲಿ ಮದನಿ ವಿದ್ಯಾಸಂಸ್ಥೆಗೆ ಸೇರುವಾಗ ಇದೇ ಭಾರತ್ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿದ್ದ ಶ್ರೀಯುತ ಸಾಧುಪುಣ್ಯವರನ್ನು ನನ್ನನ್ನು ಕರೆದುಕೊಂಡು ಮದನಿಯಲ್ಲಿ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು 37 ವರ್ಷಗಳ ಕಾಲ ನಾನು ದುಡಿದಿದ್ದೇನೆ. ಈ ಸಾಜಿದ್ ಸರ್ ಕೂಡ ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅದೇ ರೀತಿ ಭಾರತ್ ಮತ್ತು ಭಾರತೀಯ ಪ್ರೌಢಶಾಲೆಯವರು ಹಲವು ವರ್ಷಗಳಿಂದ ಈ ಹ್ಯಾಂಡ್ಬಾಲ್ನಲ್ಲಿ ತುಂಬ ಪ್ರಗತಿಯನ್ನು ಹೊಂದಿದ್ದಾರೆ. ರಾಷ್ಟ್ರ ಮಟ್ಟದವರೆಗೆ ಇಲ್ಲಿಯ ವಿದ್ಯಾರ್ಥಿಗಳನ್ನು ಇಲ್ಲಿಯ ದೈಹಿಕ ಶಿಕ್ಷಕರು ತರಬೇತಿ ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆಯ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಗೆದ್ದ ವಿದ್ಯಾರ್ಥಿಗಳು ಇನ್ನು ಮುಂದೆ ತಾಲೂಕಾಯಿತು, ಇನ್ನು ಜಿಲ್ಲೆ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಮೇರೇರಿ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಬಾಬು ಬಂಗೇರ ಸರ್ ಅವರಿಂದ 1-2 ಹಿತನುಡಿ. ನಗು ಇರಲಿಲ್ಲ, ಯಾಕೆಂದರೆ ಮ್ಯಾಚ್ ನಂತರ ಆಗಬೇಕಿತ್ತು. ಈಗ ನೀವು ಇನ್ನಾಗಿದ್ದೀರಿ, ನಿಮ್ಮ ಮುಖದಲ್ಲಿ ನಗು ಇದೆ. ನಾನು ಆಗ ಒಂದು ಮಾತು ಹೇಳಿದ್ದೇನೆ, ಚಂದ್ರಯಾನ ನಮ್ಮ ವಿಜ್ಞಾನಿಗಳು ಚಂದ್ರಯಾನ ಮಾಡಿ 3ನೇ ಬಾರಿ ಯಶಸ್ವಿಯಾಗಿದ್ದಾರೆ. ಇನ್ನು ಸೂರ್ಯಯಾನ ಮಾಡ್ತಾರಂತೆ. ಆ ಸೂರ್ಯಯಾನ ಮಾಡುವುದರಲ್ಲಿ ನಮ್ಮ ಶಾಲೆಯ ಯಾರಾದರೂ ಒಬ್ಬರು ವಿಜ್ಞಾನಿಗಳು ಇರಬೇಕು. ಸೂರ್ಯಯಾನ ಮಾಡುವುದರಲ್ಲಿ ನಮ್ಮ ಶಾಲೆಯ ಒಬ್ಬ ವಿಜ್ಞಾನಿ ಆ ಸಮಯದಲ್ಲಿ ಇರಬೇಕು.
ಯಾಕೆಂದರೆ ಗೆಲ್ಲುವುದು ಅಷ್ಟು ಸುಲಭ ಅಲ್ಲ, ನಿಮ್ಮ ಪ್ರಯತ್ನ ತುಂಬ ಉಂಟು. ನಾವು ಕೂಡ ಈ ಶಾಲೆಯಲ್ಲಿ ಹೈಸ್ಕೂಲ್ನಲ್ಲಿ ಕಲಿತವರು, ನಾವು ಕೂಡ ಸ್ಪೋರ್ಟ್ಸಿಗೆ ನಿಂತಿದ್ದೆವು. ಆಗ ನಮಗೆ ಪಿ ಟಿ ಮಾಸ್ಟರ್ ಯಾರು ಇರಲಿಲ್ಲ, ಶಾಲೆಗೆ ಪಿ ಟಿ ಮಾಸ್ಟರ್ ಅಂತ ಇರಲಿಲ್ಲ. ಭೋಜ ಮಾಸ್ಟರ್ ಇದ್ದರು, ಬೇರೆ ಬೇರೆ ಸಾತುಗುಂಜಿ ಮಾಸ್ಟರ್ ಇದ್ದರು. ಸಾತುಗುಂಜಿ ಮಾಸ್ಟರ್ ಹೆಸರು ಹೇಳಿದರು ಅವರು. ಸಾತುಗುಂಜಿ ಮಾಸ್ಟರ್ ಅವರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ದರ್ಗದ ವಿನಂತಿ ಮೇರೆಗೆ ನಮ್ಮಲ್ಲಿ ವಿನಂತಿ ಮಾಡಿದ ಪ್ರಕಾರ ಅವರನ್ನು ನಾವು ದರ್ಗಾ ಸೈಯದ್ ಮದನ್ ಶಾಲೆ ಕಳಿಸಿದ್ವಿ. ಆ ನಂತರ ನಮ್ಮ ಲೋಕನಾಥ್ ಅವರು ಅಲ್ಲಿಗೆ ಶಾಲೆ ಸೇರಿದ್ರು. ಸಾತುಗುಂಜಿ ಮಾಸ್ಟರ್ ಇದ್ದಾರೆ, ದಂಟೆ ಹಿಡಿದು ನಡೆದು ಫೋನ್ ಮಾಡ್ತಾ ಇರ್ತಾರೆ ನನಗೆ, ನಿಮ್ಮ ಶಾಲೆ ಹೀಗೆ ಉಂಟು, ನಮ್ಮ ಶಾಲೆ ಹೀಗೆ ಉಂಟು ಅಂತ ಕೇಳ್ತಾ ಇರ್ತಾರೆ. ಅದೇ ರೀತಿ ನೀವು ವಿದ್ಯಾರ್ಥಿಗಳು ನಿಮಗೆ ಪಾಠ ಕಲಿಸಿದವರು 1ನೇ ಕ್ಲಾಸ್ನಲ್ಲಿ ಅಥವಾ LKGಯಿಂದ ಯಾರು ಪಾಠ ಕಲಿಸುತ್ತಾರಂತ ನಿಮಗೆ ಗೊತ್ತು. ನನಗೆ ಈಗಲೇ ನೆನಪುಂಟು, ನನಗೆ 1ನೇ ಕ್ಲಾಸ್ ಕಲಿತವರು ಮಗ್ಗಿ ಟೀಚರ್ ಅಂತ, ಮಗ್ಗಿ ಟೀಚರ್ ಮತ್ತು ಮೇರಿ ಟೀಚರ್, ಈ ಮೇಲೆಲ್ಲ ನಮ್ಮದು ಬೇರೆ ಮೇರಿ ಟೀಚರ್ ಕಲಿಸಿದ್ದು. ಅವರ ನೆನಪು ನನಗೆ ಈಗಲೂ ನೆನಪು. ಹಾಗೆ ನಿಮಗೆ ಯಾರು ಪಾಠ ಕಲಿಸ್ತಾರೆ, ಮುಂದಕ್ಕೆ ನೀವು ಎಲ್ಲಿ ಹೋದರೂ ನಿಮ್ಮ ಅಧ್ಯಾಪಕರ ಹೆಸರು, ನಿಮ್ಮ ಶಾಲೆಯ ಹೆಸರು, ನಿಮ್ಮ ಊರಿನ ಹೆಸರು ಮರೆಯಬಾರ್ದು. ನಾನು ಹೇಳಿಲ್ಲ, ನೀವು ಸೂರ್ಯಲೋಕಕ್ಕೆ ಹೋದರೂ ಊರಿನ ಹೆಸರು ಮರೆಯಬಾರ್ದು, ಅಧ್ಯಾಪಕರ ಹೆಸರು ಮರೆಯಬಾರ್ದು. ಆದ್ದರಿಂದ ನೀವೀಗ ಇನ್ನಾಗಿದ್ದೀರಿ. ನಮ್ಮ ಶಾಲೆಯ 2 ಟೀಮು 3 ಟೀಮು ವಿಜಯಿಯಾಗಿದೆ, ನಮಗೆ ತುಂಬ ಸಂತೋಷ. ನಿಮ್ಮೊಟ್ಟಿಗೆ ಈ ಶಾಲೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದ 3 ಮಂದಿ ಹುಡುಗಿಯರಲ್ಲಿದ್ದಾರೆ, ಅಲ್ಲಿ ಬಂದು ಕೂತ್ಕೊಂಡು ನಿಮ್ಮೊಟ್ಟಿಗೆ ಬೆಳಿಗ್ಗೆ ಬಂದವರು ಈಗ ಇದ್ದಾರೆ. ನನಗೆ ನೆನಪಾಯಿತು, ನ್ಯಾಷನಲ್ ಹೋಗಿದ್ದಾರೆ. ಮತ್ತೊಬ್ಬ ಹುಡುಗ ಇಲ್ಲ ಮಿಶರಫುಲ್ಲಾಲ್ ಅಂತ ಒಬ್ಬ ಹುಡುಗ ಫುಟ್ಬಾಲ್ನಲ್ಲಿ ಮಾಲ್ದೀವ್ಸ್ಗೆ ವಿದೇಶಕ್ಕೆ ಹೋಗಿದ್ದಾರೆ ಈ ಶಾಲೆಯಲ್ಲಿ ಕಲಿತವ. ನೀವು ಕೂಡ ಹಾಗೆ ಹೋಗಬೇಕಂತ ಹೇಳಿಕೊಂಡು ನಿಮಗೆ ಗೊತ್ತಾಯಿತು. ಈ ಶಾಲೆಯ ಅಧ್ಯಾಪಕರಿಗೆ ಊರಿಗೆ ಕೀರ್ತಿ ತರಬೇಕಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಕಾರ್ಯಕ್ರಮದ ಬಹುಮುಖ್ಯ ಅಂಗ ಬಹುಮಾನ ವಿತರಣೆ. ಇಂದಿನ ಬಹುಮಾನ ವಿತರಣಾ ಸಮಾರಂಭವನ್ನು ಕಲ್ಲುರಾಯ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕಳೆದ ಒಂದು 2 ತಿಂಗಳಿಂದ ನಮ್ಮ ಎಲ್ಲ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಆಗಿರ್ಬೋದು, ಭಾರತ್ ಪ್ರೌಢಶಾಲೆ ಆಗಿರ್ಬೋದು, ಬೆಳಿಗ್ಗೆ ಸಂಜೆ ನಮ್ಮ ಮಕ್ಕಳಿಗೆ ನಿರಂತರ ಅಭ್ಯಾಸವನ್ನು ಮಾಡಿಸಿದಂತಹ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಮಕ್ಕಳಿಲ್ಲಿದ್ದಾರೆ. ದಯಮಾಡಿ ಅವರು, ನನ್ನ ಹೆಸರು ಕರಿತೇನೆ, ಅವರು ವೇದಿಕೆಗೆ ಬಂದು ಸಣ್ಣ ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಬರಬೇಕು. ಸುಹಾನ್, ಕಾರ್ತಿಕ್, ಸೌರವ್, ದಿಯಾ, ದಿಶಾ, ದಿಶನ್ ರಾಜ್, ಲಿತಿನ್ ಆ್ಯಂಡ್ ಸಿಟಾ. ದಯಮಾಡಿ ಎಲ್ಲರೂ ಇವರಿಗೆ ದೊಡ್ಡ ಒಂದು ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ತಿರಬೇಕು. ಇವರ ಅಮೂಲ್ಯವಾದ ಸಮಯವನ್ನು ನಮ್ಮ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ, ಅದಕ್ಕೆ ಇವರಿಗೆ ನಾವು ಚಿರಋಣಿಯಾಗಿದ್ದೇವೆ. ಹಾಗೆಯೇ ಇನ್ನು ನೀವು ಸಹ ಅಷ್ಟೇ, ಹೊರಗಡೆ ಹೋದ ಮೇಲೆ ಇಲ್ಲಿ ಬರುವ ಮಕ್ಕಳಿಗೆ ನೀವು ಕಲಿತಂಥ ವಿದ್ಯೆಯನ್ನು ದಾನ ಮಾಡಬೇಕು. ವಿದ್ಯಾದಾನ ದೊಡ್ಡ ದಾನ ಅಂತ ಹೇಳ್ತಾರೆ, ಅಂಥ ದಾನವನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ. ಇವರಿಗೆ ಒಳ್ಳೆಯದಾಗಲಿ. ಇವರಿಗೆಲ್ಲ ಸೇರಿ ಒಂದು ಮೊಮೆಂಟ್ ಕೊಡಬೇಕು. ನಿರೀಕ್ಷೆಯ ಫಲಿತಾಂಶ, ರಿಸಲ್ಟ್. ಮೊದಲಿಗೆ ಅಂಡರ್ 14 ಬಾಯ್ಸ್ ಸೆಕ್ಷನ್ ರನ್ನರ್ಸ್ ಯಾರು ಗೊತ್ತುಂಟ? ಯಾರು? ಎಸ್, ಮಾರ್ಕಸ್ ಕೋಟೆಕ್ಕ ರನ್ನರ್ಸ್ ಅಪ್. ಎಲ್ಲ ಬರಬೇಕು, ಫೋಟೋ ತೆಗಿಲಿಕ್ಕೆ ಸಹ ಉಂಟು, ದಯಮಾಡಿ. ರನ್ನರ್ಸ್ ಅಪ್.
ಮಾಡಿಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ರನ್ನರ್ಸ್ ಅಪ್. Yes, stop, back. ದಿಯಾ, ದಿಶಾ ಆ್ಯಂಡ್ ಸೀತಾ ದಯಮಾಡಿ ವೇದಿಕೆಗೆ ಬಂದು ಈ ಬಹುಮಾನವನ್ನು ಕೊಡಬೇಕಾಗಿ ಕೇಳಿಕೊಳ್ತಿದ್ದಾರೆ. ದಿಯಾ, ದಿಶಾ ಆ್ಯಂಡ್ ಸೀತಾ ಇವರಿಗೆ ತರಬೇತಿ ಮಾಡಿದಂತಹ ದಿಯಾ, ದಿಶಾ ಆ್ಯಂಡ್ ಸೀತಾ. ಮೂವತ್ತನೇ ತಾರೀಕಿನಂದು ಮೂಡಬಿದ್ರೆಯಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಭಾಗವಹಿಸಲು ಅರ್ಹತೆಯನ್ನು ಪಡೆದಂತಹ ತಂಡ ಅಂಡರ್ 14 ಭಾರತಿ ಆಂಗ್ಲ ಮಾಧ್ಯಮ ಶಾಲೆ. ಇದರಲ್ಲಿ ಬೆಸ್ಟ್ ಗೋಲಿ ಅವಾರ್ಡ್ ಅನ್ನು ಪಡೆದವರು Yes, best goalie award goes to Alphas Markazullah Yadu. Yes, best goalie. ಅಂಡರ್ 40 ಪ್ರೈಮರಿ ಕೆಟಗರಿಯಲ್ಲಿ ರನ್ನರ್ಸ್ ಅಪ್ ನವಚೇತನ ನೀರು ಮಾರ್ಗ. ಎಲ್ಲ ವಿದ್ಯಾರ್ಥಿನಿಯರು ಬಂದು ಹಾಗೂ ಅವರಿಗೆ ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಶಿಕ್ಷಕರು ಸಹ ಬರಬೇಕು. ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ತ್ಯಾಗಂ ಹರೇಕಳವರು ಬಂದರೆ ಇವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಸಭೆಗೆ ಸೇರಬೇಕಾಗಿ ಕೇಳಿಕೊಳ್ತಿದ್ದೇವೆ. ನವಚೇತನ ನೀರು ಮಾರ್ಗ ರನ್ನರ್ಸ್ ಅಪ್ ಅಂಡರ್ 14 ಗರ್ಲ್ಸ್ ಕೆಟಗರಿ. ನಾವು ಆಲ್ ಆರ್ ವೇಟಿಂಗ್ ಆಯ್ತು. ಎಸ್, ಮುಂದಿನ ಬಹುಮಾನವನ್ನು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ತ್ಯಾಗಂ ಹರಕಳರವರು ಕೊಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅಂಡರ್ 14 ಪ್ರೈಮರಿ ಕೆಟಗರಿ ವಿನ್ನರ್ಸ್ ಎಸ್ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ. ಎಲ್ಲ ಆಟಗಾರರು ಬರಬೇಕು. ನಾನು ತ್ಯಾಗಂ ಸರ್ ಅವರಿಗೆ ಹೂವು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲೆಲ್ಲೂ ಸಂಭ್ರಮವೇ ಸಂಭ್ರಮ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಉತ್ತಮವಾದ ತಮ್ಮ ಪ್ರದರ್ಶನವನ್ನು ಮಾಡಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ಸಾಧಿಸಿ ತೋರಿಸಿದ್ದಾರೆ. ಇವರಿಗೆ ಕಂಗ್ರ್ಯಾಚುಲೇಷನ್. ಎಲ್ಲ ಅತಿಥಿ ಗಣ್ಯರಿಂದ
award goes to Varsha. Yes. ನವಚೇತನ ನೀರುಮಾರ್ಗದ ವರ್ಷ. ಮುಂದಿನ ಬಹುಮಾನವನ್ನು ಸಾಜಿದ್ ಉಳ್ಳಾಳ್ ಇವರಿಗೂ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬೆಸ್ಟ್ ಗೋಲಿ. ಎಸ್, ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಗಣ್ಯ. ಉತ್ತಮವಾಗಿ ಆಡಿ ತಮ್ಮ 4 ಗೋಲ್ಗಳನ್ನು ಬಾರಿಸಿ ಇಂದಿನ ಪಂದ್ಯಾಟ ವಿಜಯಕ್ಕೆ ಕಾರಣರಾದ ಗಣ್ಯ. ಎಲ್ಲರೂ ಚಪ್ಪಲಿ ಹೊಡಬೇಕು. ಉತ್ತಮವಾದ ಭವಿಷ್ಯಗಳಿಗಿದೆ. ಉತ್ತಮವಾಗಿ ಆಡಿದ್ದಾಳೆ. ಕಂಗ್ರ್ಯಾಚುಲೇಷನ್ ಗಣ್ಯ. ಎಸ್, ಈಗ ಅಂಡರ್ 17 ಗರ್ಲ್ಸ್, ಹೈಸ್ಕೂಲ್ ಗರ್ಲ್ಸ್ ರನ್ನರ್ಸ್ ಅಪ್ ನವಚೇತನ ನೀರುಮಾರ್ಗ ಗರ್ಲ್ಸ್. ಮುಂದಿನ ಬಹುಮಾನವನ್ನು ಸುಹಾನ್, ಕಾರ್ತಿಕ್ ಹಾಗೂ ಸೌರವ್ ದಯಮಾಡಿ ವೇದಿಕೆಗೆ ಬಂದು ಈ ಬಹುಮಾನವನ್ನು ಕೊಡಬೇಕು. ಸುಹಾನ್, ಕಾರ್ತಿಕ್ ಮತ್ತು ಸೌರವ್. ಇತಿನ್ ದಯಮಾಡಿ ಬರಬೇಕು. ಅಲ್ಲಿ ದಿಶನ್ ರಾಜ್ ಇದ್ರೆ ಸಹ ಬರಬೇಕು. ಇಂದಿನ ಹೈಸ್ಕೂಲ್ ಗರ್ಲ್ಸ್ ವಿಭಾಗದ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಸಂತೋಷಕ್ಕೆ ಪಾತ್ರರಾಗಿದ್ದಂಥ ತಂಡ ನವಚೇತನ ನೀರುಮಾರ್ಗ. ಎಸ್, ಅಂಡರ್ 17 ಹೈಸ್ಕೂಲ್ ಗರ್ಲ್ಸ್ ವಿನ್ನರ್ಸ್ ಸೇಂಟ್ ಜೋಸೆಫ್ ಹುಣಸೇಕರ. ಎಸ್, ಮುಂದಿನ ಬಹುಮಾನವನ್ನು ಅನುದಾನಿತ ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ವಿನಯ್ ಕುಮಾರ್ ಅವರು ನೀಡಬೇಕಾಗಿ ಕೇಳಿಕೊಂಡಿದ್ದಾರೆ. ಹಾಗೆಯೇ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿ ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಂಡಿದ್ದಾರೆ. ಅಲ್ಲಿರೋ ಮಿಸ್ ಕೂಡ ಬರಬೇಕು ದಯಮಾಡಿ. ಪ್ರಥಮ ಸ್ಥಾನವನ್ನು ಪಡೆದು 30ನೇ ತಾರೀಕು ಮೂಡಬಿದ್ರೆಯಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟಕ್ಕೆ ಆಯ್ಕೆವಾದಂತಹ ತಂಡ ಸೇಂಟ್ ಜೋಸೆಫ್ ಹುಣಸೇಕರ. ಬೆಸ್ಟ್ ಗೋಲಿ ಅವಾರ್ಡ್ ಗೋಸ್ ಟು ತ್ರಿಷಾ, ನವಚೇತನ ನೀರುಮಾರ್ಗದ ತ್ರಿಷಾ ಬೆಸ್ಟ್ ಗೋಲಿ. ಬಲ್ಲಿ ತ್ರಿಷಾ ಯಾರು? ನಮಗೆ ತ್ರಿಷಾ ಬಂದ್ರೆ ಆಯ್ತು. ಏನೋ ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಿದವರು ಎಲ್ಲ ಚಪ್ಪಳ ಮೂಲಕ ತ್ರಿಷಾ ನಮ್ಮ ವೇದಿಕೆ ಬರಮಾಡಿಕೊಡ್ಬೇಕು. ಅವರಿಗೆ ಮುಂದಿನ ಬಹುಮಾನವನ್ನು ಪ್ರಸಾದ್ ಸರ್ ಅವರು ಕೊಡಬೇಕು. ಎಸ್, ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ದೇವಿಕಾ, ಸೇಂಟ್ ಜೋಸೆಫ್ ಹುಣಸೇಕರ. ದೇವಿಕಾ ತಮ್ಮ ಉತ್ತಮವಾದ ಪ್ರದರ್ಶನದಿಂದ ಇಂದು ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಕಂಗ್ರ್ಯಾಚುಲೇಷನ್ ದೇವಿಕಾ. ನಮ್ಮ ಮುಖ್ಯ ಅತಿಥಿ ಲೋಕನಾಥ್ ಸರ್ ಅವರು ಈ ಬಹುಮಾನವನ್ನು ವಿತರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನವನ್ನು ಕಲ್ಲೂರಾಯ್ ಸರ್ ಅವರು ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅಂಡರ್ 17 ಹೈಸ್ಕೂಲ್ ಬಾಯ್ಸ್ ರನ್ನರ್ಸ್ ಅಪ್ ಸೇಂಟ್ ಜೋಸೆಫ್ ಕುಲ್ಶೇಖರ್.
17 ವರ್ಷ ವಯೋಮಿತಿಯ ಪ್ರೌಢಶಾಲಾ ವಿಭಾಗ ಬಾಲಕರ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಸೇಂಟ್ ಜೋಸೆಫ್ ಹುಲ್ಶೇಖರ್ನ ಹುಡುಗರ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿದೆ. ಎಲ್ಲರಿಗೂ ಸಹ ಅಭಿನಂದನೆಗಳು. Congratulations. ಎಲ್ಲ ಕಾಯ್ತಾ ಇದ್ದಾರೆ, ಬ್ಯಾಂಡಿನ ವರ್ಷ ಕಾಯ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಎಂತಕ್ಕೆ ಗೊತ್ತಿಲ್ಲ ನನಗೆ, ಯಾಕೆ ಕಾಯ್ದಿಲ್ಲ? ಏನೋ ಮಿಸ್ ಆಗಿದೆ ಎಂಥದ್ದು? ಎಲ್ಲ ಆಯ್ತಲ್ಲ? ಇಲ್ಲ, ಓಕೆ ಓಕೆ, ಒಂದು ಬಾಕಿ ಉಂಟಂತೆ, ಸಾರಿ ಮಿಸ್ ಆಗಿದೆ. ಅಂಡರ್ 17 ಹೈಸ್ಕೂಲ್ ಬಾಯ್ಸ್ ಎಲ್ಲ ವಿದ್ಯಾರ್ಥಿಗಳು ಬರಬೇಕು. ಎದ್ದು ಬಿದ್ದು ಬಿದ್ದು ಎದ್ದು ಆಡಿದ್ದಾರೆ. ವೆರಿ ಗುಡ್. ನೋಡಿ, ಎಲ್ಲ ಚಪ್ಪಾಳೆ ಹೊಡಿ. ಬಹುಮಾನವನ್ನು ಬಾಬು ಬಂಗ್ಯಾರ ಸರ್ ಅವರು ಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ಇಂದಿನ ವಿನ್ನರ್ಸ್ ಎಲ್ಲ ಅಲ್ಲಿ ಯಾರು ಗುರುಗಳೆಲ್ಲ ಬರಬೇಕಿಲ್ಲ ಮೇಲೆ ಬನ್ನಿ. ಹ್ಯಾಂಡ್ಸೆಟ್ ನಿತಿನ್, ಸುಹಾನ್, ಕಾರ್ತಿಕ್, ಗೌರವ್ ಎಲ್ಲ ಟೀಚರ್ಸ್ ಸಹ ಬಂದರೆ ಒಳ್ಳೆಯದು. ಬಾಬು ಬಂಗ್ಯಾರ ಸರ್ ಈ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಎಸ್ ಎಸ್ ಆಯ್ತು, ಎಲ್ಲ ಆಯ್ತಲ್ಲ? ಇಲ್ಲವಾ, ಇನ್ನೂ ಸ್ವಲ್ಪ ಬಾಕಿ ಆಗಿದೆ. ಓಕೆ ಓಕೆ ಓಕೆ. ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ goes to ಉತ್ತಮವಾದ ಗೋಲಿ ಪ್ರದರ್ಶನ ಮಾಡಿದ ಗಗನ್ ರವರು ಇಂದಿನ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಅನ್ನು ಗಳಿಸಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷರಾದ ನಮ್ಮ ಶಾಲಾ ಮಾಜಿ ಸಂಚಾಲಕರಾದ ಬಾಬು ಬಂಗೇರ ಸರ್ ಇವರಿಗೆ ಧನ್ಯವಾದಗಳು. ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ತ್ಯಾಗಂ ಸರ್ ಇವರಿಗೂ ಧನ್ಯವಾದಗಳು. ನಿವೃತ್ತ ದೈಹಿಕ ಶಿಕ್ಷಕರಾದ ಲೋಕನಾಥ್ ರೈ ಸರ್ ಇವರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ನಿವೃತ್ತ ಪ್ರಾಂಶುಪಾಲರಾದ ಕಲ್ಲುಳಯ್ಯ ಸರ್ ಇವರಿಗೂ ಧನ್ಯವಾದಗಳು. ಉಚ್ಚಿಲ ಭೋವಿ ಶಾಲೆಯ ದೈಹಿಕ ಶಿಕ್ಷಕರಾದ ಮೋಹನ್ ದಾಸ್ ಸರ್ ಇವರಿಗೆ ಧನ್ಯವಾದ. ಮೊಗವೀರ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಸಾದ್ ಇವರಿಗೂ ಧನ್ಯವಾದಗಳು. ಭಾರತ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ವಿನಯ್ ಕುಮಾರಿ ಮೇಡಮ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಪಂದ್ಯಾಟಗಳಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಇದ್ದು ಫುಟ್ಬಾಲ್ ತರಬೇತಿಯನ್ನು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಇರುವ ಶ್ರೀಯುತ ಸಾಜಿದ್ ಉಳ್ಳಾಲ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಗೆ ಸದಾ ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯಲ್ಲಿ ಸಹಕರಿಸಿದ ಭಾರತ್ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಪ್ರೀತಮ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕೆಲವು ದಿನಗಳಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಬಾಲ್ ತರಬೇತಿಯನ್ನು ನೀಡಿದ ನಮ್ಮ ಹಳೆ ವಿದ್ಯಾರ್ಥಿಗಳಾದ ದಿಯಾ, ದಿಶಾ, ಆನ್ಸಿಟಾ, ಕಾರ್ತಿಕ್, ಸೌರವ್, ದಿಶಾನ್ ರಾಜ್, ಸುಹಾನ್, ನಿತಿನ್ ಇವರಿಗೆ ಮನದಾಳದ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಶಾಲೆಗಳಿಂದ
ಸಹಕರಿಸಿದಂತಹ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ತೀರ್ಪುಗಾರರಾಗಿ ಬಂದು ಸಹಕರಿಸಿದ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ, ಶಾಲಾ ಮುಖ್ಯ ಶಿಕ್ಷಕರಿಗೂ, ತಂಡದ ವ್ಯವಸ್ಥಾಪಕರಿಗೂ ಹಾಗೂ ಪಂದ್ಯಾಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಧನ್ಯವಾದಗಳು. ನಮ್ಮ ಶಾಲಾ ಸ್ವಯಂ ಸೇವಕರಾಗಿ ಈ 3 ದಿನಗಳಲ್ಲಿ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಉಳ್ಳಾಲದ ಸಂಘ ಸಂಸ್ಥೆಗಳಿಂದ ಆರ್ಥಿಕ ಸಹಕಾರಕ್ಕೆ ನಮ್ಮೊಂದಿಗೆ ಕೈಜೋಡಿಸಿದ ನಮ್ಮದೇ ವಿದ್ಯಾರ್ಥಿಯಾದ ಧೀರೇಶ್ ನಮ್ಮೆಲ್ಲರ ಪರವಾಗಿ ತುಂಬುರದ ಧನ್ಯವಾದಗಳು. ಧೀರೇಶ್ ಜೊತೆ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನಿತ್ತು ಸಹಕರಿಸಿದ ಮಹನೀಯರಿಗೂ, ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳು. ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ನೀಡಿ ಸಹಕರಿಸಿದ ಉಳ್ಳಾಲ ಬಸ್ಸು ಮಾಲಕರ ಸಂಘ ಇವರಿಗೆ ಧನ್ಯವಾದಗಳು. ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡಿದ ಮ್ಯಾಂಗಲೂರು ಮರೈನ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಇದರ ಮಾಲಕರಾದಂತಹ ಜನಾಬ್ HK ಖಾದರ್ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ವಿಜೇತರಿಗೆ ಬಹುಮಾನವನ್ನು ನೀಡಿ ಸಹಕರಿಸಿದ MFC ಮುಕ್ಕಚೇರಿ ಫ್ರೆಂಡ್ಸ್ ಕ್ಲಬ್ ಇವರಿಗೆ ಧನ್ಯವಾದಗಳು. ಕ್ರೀಡಾ ಸಾಮಗ್ರಿಗಳಿಗೆ ತಗಲುವ ಖರ್ಚನ್ನು ನೀಡಿ ಸಹಕರಿಸಿದ ಎನ್ನಪ್ಪಯ್ಯ ವಿಶ್ವವಿದ್ಯಾನಿಲಯ ದೇರ್ಲಕಟ್ಟೆ ಇವರಿಗೂ ಧನ್ಯವಾದಗಳು. ಇವತ್ತಿನ ರುಚಿಕರವಾದ ಉಪಹಾರ ಹಾಗೂ ಊಟವನ್ನು ತಯಾರಿಸಿದ ಶ್ರೀಯುತ ರಾಘವೇಂದ್ರ ಭಟ್ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಿರುವಂತಹ ಶ್ರೀ ಶಾರದಾ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾದ ರಾಕೇಶ್ ಅವರಿಗೆ ಧನ್ಯವಾದಗಳು. ಶಾಮಿಯಾನವನ್ನು ಒದಗಿಸಿಕೊಟ್ಟ ಭಗವತಿ ಶಾಮಿಯಾನ ಇವರಿಗೂ ಧನ್ಯವಾದ. ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಶಿಕ್ಷಕ, ಶಿಕ್ಷಕೇತರ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಭಾರತಿ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಸಮಸ್ತ ಶಿಕ್ಷಕ ವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದ.